ಕೊರೋನಾ ಬಂದಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಬೆಂಬಲ ಕೊಟ್ಟು ಅವ್ರು 4 ಗಂಟೆಯಲ್ಲಿ ಲಾಕ್ಡೌನ್ ಮಾಡಿದ್ರು ಕೂಡ 124 ದಿನ ಆದ್ರೂ ಕೂಡ ನಾವು ಸಹಕಾರವನ್ನು ಕೊಡ್ತಾ ಇದ್ದೇವೆ. ಜನರ ಜೀವನವನ್ನು ಉಳಿಸಲಿಕ್ಕೆ, ನಾವೆಲ್ಲ ತರದ ರಕ್ಷಣೆಯನ್ನು ಕೊಡ್ಲಿಕ್ಕೆ, ಸಹಕಾರವನ್ನು ಕೊಡ್ಲಿಕ್ಕೆ, ಸರ್ಕಾರ ಜೊತೆ ಕೈ ಜೋಡಿಸಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಆದರೆ ಕೊರೋನಾ ವಿಚಾರದಲ್ಲಿ ಭ್ರಷ್ಟಾಚಾರವನ್ನ ಏನು ಸರ್ಕಾರ ನಡೆಸ್ತಾ ಇದೆ, ಏನ್ ತಾಂಡವ ಆಡ್ತಾ ಇದೆ, ಇದಕ್ಕೆ ನಾವು ಅವ್ರಿಗೆ ಬೆಂಬಲವನ್ನು ಕೊಡ್ಲಿಕ್ಕೆ ನಾವು ಸಾಧ್ಯ ಇಲ್ಲ. ನಮ್ಮ ಕಣ್ಣಿಗೆ ಇಡೀ ರಾಷ್ಟ್ರದಲ್ಲಿ ಏನು ನಡೆದಿದೆ, ಬೇರೆ ಬೇರೆ ರಾಜ್ಯದಲ್ಲಿ ಏನು ನಡೆದಿದೆ ಅದೆಲ್ಲ ಈಗಾಗಲೇ ನಾನು, ನಮ್ಮ ವಿರೋಧ ಪಕ್ಷದ ನಾಯಕರುಗಳು, ನಾವು ಜನರ ಮುಂದೆ ನಾವು ಇಟ್ಟಿದ್ದೇವೆ. ಆದರೆ ಇವತ್ತು ತಾವೇನಿದ್ದೀರಿ, ತಾವು ಮಾಧ್ಯಮ ಸ್ನೇಹಿತರು, ನಿಮಗೆ ನಾನು ರಾಜ್ಯದಲ್ಲಿ ಈ ಕೊರೋನಾ ವಿಚಾರದಲ್ಲಿ ಸರ್ಕಾರ ಸುಮಾರು 4,000 ಕೋಟಿ ರೂಪಾಯಿ ಹಣ ಖರ್ಚು ಮಾಡಿ 2,000 ಕೋಟಿ ರೂಪಾಯಿ ಹೆಚ್ಚು ಹಣವನ್ನ ಲೂಟಿ ಮಾಡಿರೋದನ್ನ ದಾಖಲೆ ನಾನೇನು ಹೇಳ್ತಾ ಇಲ್ಲ, ನಿಮ್ಮ ಮಾಧ್ಯಮ ಸ್ನೇಹಿತರುಗಳು ಪ್ರಕಟಣೆ ಮಾಡಿರೋ ದಾಖಲೆ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ. ಮಾಧ್ಯಮ ಸ್ನೇಹಿತರುಗಳು ಏನು ಟಿವಿಗಳಲ್ಲಿ ತೋರಿಸಿದ್ರು, ಏನು ಕೋರ್ಟ್ ಅಫಿಡವಿಟ್ ಫೈಲ್ ಮಾಡಿದ್ದಾರೆ, ಏನು ಸರ್ಕಾರ ಆದೇಶಗಳಿದೆ, ಆ ಆದೇಶಗಳಲ್ಲಿ ಕೆಲವು ತುಣುಕುಗಳು ಮಾತ್ರ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ. ಕೊರೋನಾದಲ್ಲಿ ಭ್ರಷ್ಟಾಚಾರ ಬಿಜೆಪಿಯ ಸಂಸ್ಕಾರ, ಬಿಜೆಪಿ ಸರ್ಕಾರದ ಸಂಸ್ಕಾರ. ಇದನ್ನ ನಿಮ್ಮ ಮುಂದೆ ನಾನು ತಿಳಿಸಬೇಕು ಅಂತೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ಇವತ್ತು ಮುಖ್ಯಮಂತ್ರಿಗಳು ನಮಗೆ ಸಹಕಾರ ಕೊಡಿ, ಬೆಂಬಲ ಕೊಡಿ, ಪ್ರೋತ್ಸಾಹ ಕೊಡಿ ಅಂತ ಕೇಳಿದ್ರು. ಬಹಳ ಸಂತೋಷ. ಮೊನ್ನೆನೂ ಕೂಡ ಅವರು ಕೇಳಿದ್ರು. ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ ಮೇಲೆ 5 ಜನ ಮಿನಿಸ್ಟರ್ಗಳು ಕುಂಡ್ರಿಸಿ ಅವರೇ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ ಅಂತ ಹೇಳಿದ್ರು. 5 ಜನ ಮಂತ್ರಿಗಳನ್ನ ಕುಂಡ್ರಿಸಿ ಕೇಳಿದ್ರು, ಸಿದ್ದರಾಮಯ್ಯನವ್ರು ಲೆಕ್ಕ ಕೊಡ್ರಪ್ಪ ಅಂತ ಕೇಳಿದ್ರು. ನಾನು ಉತ್ತರ ಕೊಡಿ ಅಂತ ಕೇಳಿದೆ. ಈ ರಾಜ್ಯದಲ್ಲಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇದೆ. ಮುಖ್ಯಮಂತ್ರಿ ಹೇಳಿದ್ರು, ಏನು ಬೇಕಾದ್ರೂ ನಾನು ಚೀಫ್ ಸೆಕ್ರೆಟರಿಗೆ ಹೇಳ್ಬಿಟ್ಟಿದ್ದೀನಿ, ಆಫೀಸರ್ಸ್ ಹೇಳಿದ್ದೀನಿ, ಯಾವ ದಾಖಲೆ ಬೇಕಾದ್ರೂ ಬಂದು ನೀವು ನೋಡಿ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳೇ, ಬಹಳ ಪಾರದರ್ಶಕವಾಗಿ ಮಾತಾಡ್ತಾ ಇದ್ದೀರಿ, ಬಹಳ ಸಂತೋಷ. ನೀವು ಇಷ್ಟೆಲ್ಲ ಲೆಕ್ಕ ಕೊಡ್ತೀನಿ, ಪುಸ್ತಕ ನೋಡ್ಕೊಳ್ಳಿ, ಫೈಲ್ ನೋಡಿ ಅಂತ ಹೇಳೋರು, ಪಬ್ಲಿಕ್ ಅಕೌಂಟ್ಸ್ ಮೀಟಿಂಗ್ ನಿಮ್ ಪಾರ್ಟಿಯವರು ಇದ್ದಾರೆ, ದಳದವರು ಇದ್ದಾರೆ, HK ಪಾಟೀಲ್ ಚೇರ್ಮನ್ ಇದ್ದಾರೆ. ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ ಮಾಡ್ಲಿಕ್ಕೆ ಯಾಕೆ ಬಿಡ್ತಾ ಇಲ್ಲ? ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಸ್ಥಳಗಳನ್ನ ವೀಕ್ಷಣೆ ಮಾಡ್ಲಿಕ್ಕೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ? ನಿಮ್ಗೆ ನಾವು ಪಾರದರ್ಶಕವಾಗಿ ಇರಬೇಕು ಅಂತ ಹೇಳಿ ನೀವು ಯಾರು ಸ್ವಲ್ಪ ನಿಲ್ಲಿಸಲಿ, ಮತ್ತೆ ಪಾರದರ್ಶಕವಾಗಿ ಇರಬೇಕು ಅಂತ ಹೇಳಿ ತಾವು ಏನ್ ಹೇಳ್ತಾ ಇದ್ದೀರಿ, ನಾವಿರ್ತೀವಿ ಅಂತ ಏನ್ ಹೇಳ್ತಾ ಇದ್ದೀರಿ? ನಿಮ್ಮ ಎಲ್ಲ ವಿಚಾರಗಳನ್ನ ಜನರ ಮುಂದೆ ಇಡಿ. ಇದು ಸಾರ್ವಜನಿಕ ದುಡ್ಡು. ನಾವು ಯಾರು ಕೂಡ RTI ಕೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಇಲ್ಲ ಅಂತ ಹೇಳ್ತಾರೆ, ನೀವು ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಇದು ಯಾರ ದುಡ್ಡು? ಇದು ಯಾರಿಗೋಸ್ಕರ ಈ ಒಂದು ವಿಚಾರಧಾರೆ? ಯಾವ ನೀತಿ ಇದು? ಜನರಿಗೆ ಜನ ಕೊಟ್ಟಂತ ಹಣ, ಸರ್ಕಾರದ ಹಣ, ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಅಭಿವೃದ್ಧಿ ಕೆಲಸ ನೀವು ನಿಲ್ಲಿಸಿದ್ದೀರಿ. ನಿಮ್ಗೆ ಬೇಕಾದ ಕೆಲಸ ಮಾತ್ರ ಮಾಡ್ಕೊಡ್ತಾ ಇದ್ದೀರಿ, ನಿಮ್ ಬೇಕಾದ ಮಾತ್ರ ಬಿಲ್ಗಳನ್ನು ಕೊಡ್ತಾ ಇದ್ದೀರಿ. ಆದ್ರೆ ಈ ವಿಚಾರದಲ್ಲಿ ನಾವು ಇನ್ನ ನಿಮ್ಗೆ ಬೇರೆ ಬೇರೆದನ್ನ ನಾವು ಕೇಳ್ತಾ ಇಲ್ಲ. ಬರೀ ಕೊರೋನಾ ವಿಚಾರದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಏನು ರೇಟ್ ಫಿಕ್ಸ್ ಮಾಡಿದ್ದಾರೆ,
ರಾಜ್ಯ ಸರ್ಕಾರ ಏನ್ ರೇಟ್ ಫಿಕ್ಸ್ ಮಾಡಿದ್ದಾರೆ, ಪಕ್ಕಕ್ಕೆ ರಾಜ್ಯದವರು ಏನೇನು ರೇಟ್ ಫಿಕ್ಸ್ ಮಾಡಿದ್ದಾರೆ, ಇಷ್ಟನ್ನು ನಾವು ಕೇಳ್ತಾ ಇದೀವಿ. ಬೇರೆ ಇನ್ನೇನಿಲ್ಲ. ನಾವು ಏನೋ 10% 15% ಇದ್ರೆ ಪರವಾಗಿಲ್ಲ. ಕೇಂದ್ರ ಸರ್ಕಾರ, ನಿಮ್ ಸರ್ಕಾರ 4 ಲಕ್ಷ ರೂಪಾಯಿ ತೆಗೆದುಕೊಂಡಂತ ಕಿಟ್ಟು ನೀವು 4-5 ಲಕ್ಷದಿಂದ 18 ಲಕ್ಷದವರೆಗೂ ತೆಗೆದುಕೊಂಡು ಹೋಗಿದ್ದೀರಿ. ಎಷ್ಟು ಪರ್ಸೆಂಟ್ ವೆಂಟಿಲೇಟರ್? ಎಷ್ಟು ವೆಂಟಿಲೇಟರ್? ಇದು ಕೇಳತ್ತಪ್ಪ. ತಮಿಳುನಾಡವರು, ಮಹಾರಾಷ್ಟ್ರದವರು, ರಾಜಸ್ಥಾನವರು, ನಿಮ್ದೇ ರಾಜ್ಯಗಳು, ಕೇರಳ ರಾಜ್ಯ ಎಲ್ಲ ಕೂಡ ಇದೆ. ಈ ಸ್ಯಾನಿಟೈಸರ್ ಅದ್ಯಾವುದು ನಮ್ಮ ಸೋಷಿಯಲ್ ವೆಲ್ಫೇರ್ ಇಲಾಖೆಯಲ್ಲಿ ಇದೆಲ್ಲ ಇದೆ. ನಾನು ಆರೋಗ್ಯ ಹಸ್ತ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಜನರಿಗೆಲ್ಲ ಮನೆಗೆ ಹೋಗಿ ಮಾಸ್ಕ್ ಹಾಕೊಂಡು, ಒಂದು ಥರ್ಮೋಮೀಟ್ರು, ಒಂದು ಇದನ್ನ ಆಕ್ಸಿಮೀಟ್ರು, ಮಾಸ್ಕ್ಗಳು ಇವೆಲ್ಲ ಕೊಟ್ಟು ಕಳಿಸ್ತಾ ಇದ್ದೇನೆ. ಆ ಇದನ್ನ ಆಕ್ಸಿಮೀಟರ್ನ ಅದೆಷ್ಟದು ಈಗ ನಾನು 565 ರೂಪಾಯಿ ತಗೊಂಡಿದ್ದೀನಿ. 1,500 ರೂಪಾಯಿ ನೀವು ಪರ್ಚೇಸ್ ಮಾಡಿದ್ದೀರಿ. ಆ ಗನ್ನ ಥರ್ಮೋಮೀಟರ್ನ ಥರ್ಮಲ್ ಸ್ಕ್ಯಾನರ್ನ ಇಲ್ಲ ಇದೆ. ಅದನ್ನ 2,500, 3,000, 4,000 ಗಂಟೆ ತಗೊಂಡಿದ್ದೀರಿ. ನಾನು ಕಾಂಗ್ರೆಸ್ ಆಫೀಸಿಂದ 1,050 ರೂಪಾಯಿ ಖರೀದಿ ಮಾಡಿದ್ದೀನಿ. ಇನ್ನ ಕಡಿಮೆ ಕೊಡ್ತೀನಿ ಅಂತ ಬಂದವ್ರೆ. 1,050. ಈ ಸ್ಯಾನಿಟೈಸರ್ ಅರ್ಧ ಲೀಟರ್ ಬಾಟ್ಲು 100 ರೂಪಾಯಿಗೆ ತೆಗೆದುಕೊಂಡಿದ್ದೆ ನಾನು. ಈ ನಮ್ಮ ಎಲ್ಲ ಕಾಂಗ್ರೆಸ್ ಕೊರೋನಾ ವಾರಿಯರ್ ಕಳಿಸ್ಲಿಕ್ಕೆ ಆಯ್ತು. ನೀವೆಲ್ಲ GST ಪಾಸ್ಟಿ ನಿಮ್ಗೇನೋ ಒಂದಷ್ಟು ಸಣ್ಣ ಪಣ್ಣ ಪರ್ಸೆಂಟೇಜ್ಗೆ 10%, 15% ಪಡಿಕೊಂಡಿರ್ಬೋದು. 600 ರೂಪಾಯಿಗ ಮುಖ್ಯಮಂತ್ರಿಗಳೇ. ನಾನು ಮಾತಾಡ್ತಿರೋದು ಖಾಲಿ ಮಾತಾಡ್ತಾ ಇಲ್ಲ. ಇಫ್ ಐ ಆಮ್ ಟಾಕಿಂಗ್ ರಾಂಗ್, ಯು ಕ್ಯಾನ್ ಹ್ಯಾಂಗ್ ಮೀ, ಯು ಕ್ಯಾನ್ ಫೈಲ್ ಎ ಕೇಸ್ ಆನ್ ಮೀ, ಯು ಕ್ಯಾನ್ ಫೈಲ್ ಎ ಡಿಫರ್ಮೇಶನ್ ಕೇಸ್ ಆನ್ ಮೀ. ಇಲ್ಲಿಗೆ ಹೋಗೋಷ್ಟಕ್ಕೆ ನಿಮ್ಗೆ ಅರೆಸ್ಟ್ ಮಾಡಕ್ಕೆ ಅವಕಾಶ ಕೊಡ್ತಾ ಇದೆ. ಐ ಆಮ್ ಸ್ಪೀಕಿಂಗ್ ಆನ್ ಎ ಗವರ್ಮೆಂಟ್ ಆರ್ಡರ್. ಸರ್ಕಾರದ ಆದೇಶ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಲೇಬರ್ ಡಿಪಾರ್ಟ್ಮೆಂಟ್ ಎಷ್ಟು ಕಿಟ್ಗಳನ್ನು ಹಂಚಿದ್ರಿ, ಯಾರ ಕೊಟ್ರಿ? ಇವತ್ತು ಲೇಬರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಪಾಪ ಮೈಗ್ರೆಂಟ್ಸ್ಗೆ, ದೇ ಆರ್ ನಾಟ್ ದಿ ಮೈಗ್ರೆಂಟ್ಸ್, ದೇ ಆರ್ ನಾಟ್ ದಿ ಲೇಬರರ್ಸ್, ದೇ ಆರ್ ದಿ ನೇಷನ್ ಬಿಲ್ಡರ್ಸ್. ಅವ್ರಿಗೆ ನೀವು ಸರಿಯಾದ ರೀತಿಯ ಹಣ ಕೊಟ್ಟಿದ್ದಿದ್ರೆ, ಊಟ ಕೊಟ್ಟಿದ್ರೆ, ಶೆಲ್ಟರ್ ಕೊಟ್ಟಿದ್ರೆ, ಧೈರ್ಯ ಕೊಟ್ಟಿದ್ರೆ ಯಾಕೆ ಊರು ಬಿಟ್ಟು ಹೋಗ್ತಾ ಇದ್ರು? ಯಾಕೆ ಅಷ್ಟು ವಲಸೆ ಹೋಗ್ತಾ ಇದ್ರು? ನಮ್ಮ ರಾಜ್ಯದವ್ರಿಗೆ ನೀವು ಡಬಲ್ ತ್ರಿಬಲ್ ಮಾಡ್ಬಿಟ್ರಿ ಬಸ್ ಟಿಕೆಟ್ನ. ನನ್ನ ಮನೆಗೆ ಬಂದ್ರು ಯಾರು ಯಾದಗಿರಿ ಕಡೆಯವರು, ಸ್ವಾಮಿ 500 ರೂಪಾಯಿ 470 ರೂಪಾಯಿ ಬಸ್ 1,700 ರೂಪಾಯಿ ಕೇಳ್ತಾವೆ ಅಂತ. ಅಲ್ಲೇ ಹೇಳ್ದೆ 24 ಅವರ್ಸ್ ಅಲ್ಲಿ ಇದನ್ನು ಸೆಪರೇಟ್ ಮಾಡಿ ಫ್ರೀ ಕಳಿಸ್ಬೇಕು ಅಂತ. ಫ್ರೀ ಕಳಿಸಲಿಲ್ಲ ಅಂದ್ರೆ ನಾನೇ ಕೊಡ್ತೀನಿ ಅಂತ ಹೇಳಿ, ಭಿಕ್ಷಾರ ಬೇಡ ಕೊಡ್ತೀನಿ ಅಂತ ಹೇಳಿದೆ. ಮಾಡಲಿಲ್ಲ. ನಾನು ಸಲೀಮು, ಪ್ರಿಯಾಂಕು, ನಮ್ಮ ಲೀಡ್ಗಳೆಲ್ಲ ಓದೋ ಫಸ್ಟೇ. ಸೆಕೆಂಡ್ ಡೇ ಎಲ್ಲ ನಮ್ಮ ಲೀಡ್ಗಳು ಕರ್ಕೊಂಡೋದೆ, ಚೆಕ್ ಕೊಟ್ಟೆ. ಯಾರ ಮಂತ್ರಿ ಇದನ್ನ ಚೆಕ್ ಬೋಗಸ್ ಚೆಕ್ ಅಂತ ಹೇಳಿದ್ರು. ಇರ್ಲಿ, ಅದೇ ನಾನು ಅನ್ಕೊಳ್ಳಿ, ಅವ್ರು ಬೇರೆ ವಿಚಾರ. ದೇ ವರ್ ಫೋರ್ಸ್ ಟು ವಿಡ್ರಾ ದಿ ಆರ್ಡರ್. ಒಂದಿನ ದುಡ್ಡು ಕಲೆಕ್ಟ್ ಮಾಡಿದ್ರು, ಕೊನೆಗೆ ಫ್ರೀಯಾಗಿ ಕಳಿಸ್ಬೇಕಾದಂತ 1 ವಾರ ಪರಿಸ್ಥಿತಿ ಬಂತು. ಪ್ರತಿಯೊಂದು ವಿಚಾರದಲ್ಲೂ ಕೂಡ, ಟ್ರೈನ್ ಇಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿ ಹ್ಯಾಡ್ ಸೆಟ್ ಎನ್ ಅಜೆಂಡಾ ಫಾರ್ ದಿಸ್ ಗವರ್ಮೆಂಟ್. ಆಲ್ ಪಾರ್ಟಿ ಮೀಟಿಂಗ್ ನ ಒತ್ತಾಯ ಮಾಡಿದವರು ನಾವು ಮಾಡಿದ್ಮೇಲೆ ಇಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರು. ನಾವು ಒತ್ತಾಯ ಮಾಡಿದ್ಮೇಲೆ ರಾಷ್ಟ್ರ ಮಟ್ಟದಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರು. ನಾವಿಲ್ಲಿ ಟ್ರೈನ್ ಬಗ್ಗೆ ಮಾತಾಡಿದ ಮೇಲೆ, ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಮಾತಾಡಿದ ಮೇಲೆ ಇಡೀ ನ್ಯಾಷನಲ್ ಲೆವೆಲ್ ಅಲ್ಲಿ ಅವ್ರ ಸರ್ಕಾರ ಎಚ್ಚೆತ್ಕೊಂಡು ಕೊನೆಗೆ ಒಂದಷ್ಟು ಶ್ರಮಿಕ ಟ್ರೈನ್ ಬಿಡ್ತೀವಿ ಅಂತ ಹೇಳಿದ್ರು. ಸೊ ಹಂಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕರ್ನಾಟಕ ಸೆಟ್ ಎನ್
ಸ್ಟ್ಯಾಂಡರ್ಡ್ ಜನರಿಗೆ ಯಾವ ರೀತಿ ನೋಡಬೇಕು ಅಂತೇಳಿ. ಇವತ್ತು ಫುಡ್ ಕಿಟ್ ವಿಚಾರ ಹಂಚ್ತಾ ಇದ್ರು. ಇಸ್ಕಾನು ಬೇರೆ ಬೇರೆ ಸಂಸ್ಥೆ ಕೊಡ್ತಾ ಇದ್ರು 700 ರೂಪಾಯಿ ಲೆಕ್ಕಾಚಾರ ಹಾಕೊಂಡು. ಗಾಂಧಿ ಲೆಕ್ಕ ಬೇರೆ, ಕ್ರಿಶ್ಚಿಯನ್ ಲೆಕ್ಕ ಬೇರೆ, ಇವ್ರ ಲೆಕ್ಕ ಬೇರೆ. ಅಲ್ಲರಿ ಫೋಟೋನ ಗೌರ್ಮೆಂಟ್ ಕೊಡುವಂತ ಕಿಟ್ಗೆ ಸರ್ಕಾರದ ಹಾಕೊಂಡು ಕೊಡೋದಿದೆಯಪ್ಪ. ಆ ನಿಂಬಾವಳಿ ಕ್ಷೇತ್ರದಲ್ಲಿ